ಫಲ ಎಲ್ಲವೂ ಇದ್ದರೂ ಕೂಡ ದೈವ ಬಲ ಮಾತ್ರ ಕಡಿಮೆ ಇದೆ. ಅದನ್ನು ಪಡೆಯುವುದಕ್ಕೆ ಬೇಕಾಗಿ ಅನಿತ್ಯದ ಕಾಡಿಗೆ ಮಾಡುವುದಕ್ಕೆ ಬೇಕಾಗಿ ಯೋಗ್ಯ ಸ್ಥಳ ಎಲ್ಲಿ ಅನ್ನುವಂತೆ ಅರಸುತ್ತಾ ಮುಂದಕ್ಕೆ ಬಂದಾಗ ಓಹೋ ಹೋ ಹೋ ಪ್ರಶಾಂತವಾದಂತ ವಾತಾವರಣ ಎದ್ದು ಕಾಣಿಸ್ತಾ ಇದೆ. ಇದೇ ಯೋಗ್ಯ ಸ್ಥಳ ತಪಸ್ಸಿಗೆ ತೀರ್ಮಾನ ಮಾಡಿ ಶುಚಿರ್ಭೂತರಾದೆ ಮಧ್ವಾಸನವನ್ನು ಬರೆದು ಕುಳಿತುಕೊಳ್ತೇನೆ ತಪಸ್ಸಿಗೆ. ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಅದೆಲ್ಲ ಸಮಯದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಮುಂದೆ ಎಲ್ಲ ತಪಸ್ಸಿಗೆ ಮೈದೂರಿ ಪ್ರತ್ಯಕ್ಷನಾಗುವುದೇವ ಸತ್ಯಲೋಕಕ್ಕೆ ಇಳಿದು ಬಂದಾಯ ತಂದೆ ಹೇಳಿದ ವರಗಳನ್ನು ಪಾಲಿಸುವುದು ಹೌದು ತಾನೇ ಹೇಳಬಹುದಯ್ಯ. ಕೊಡುವುದು ಎಂದಾದರೆ ಚಕ್ರಗಳಿಂದ ಮೇಲೆ ಕೆಳಗೆ ಒಳಗೆ ಹೊರಗೆ ಸ್ವರ್ಗ ಮಧ್ಯ ಪಾತಾಳ ಲೋಕ ಮೂರರಲ್ಲಿ ತನ್ನ ಪಾಲಿಗೆ ಮಾಡಲು ಬರಬಹುದು. ಆಗಿದ್ದ ವರವನ್ನು ಅನುಗ್ರಹಿಸುವುದಕ್ಕೆ ಸದಾ ಎರಡು ಕಾಲಿನ ಪಕ್ಷಿ, ನಾಲ್ಕು ಕಾಲಿನ ಪ್ರಾಣಿಗಳು ಯಾವೇ ಆದರೂ ಕೂಡ ಅಂಕಮಣಿಗಳು ನನ್ನ ಪಾಲಿಗೆ ಮರಣ ಬರಬಾರದು. ಮೂರು ಮೂರ್ತಿಗಳಲ್ಲಿ ಒಂದೊಂದಿಗೆ ಸೃಷ್ಟಿ ಸ್ಥಿತಿ ದೇಹಗಳಿಗೆ ಕಾರಣೀಭೂತವಾದವು. ಈ ಅರುಣಾಸುರನ್ನು ಕೆಳಕುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳಾಗಿ ಒಂದೊಂದಾಗಿ ನನ್ನನ್ನು ಎದುರಿಸಿದರೂ ಕೂಡ ನನ್ನ ಪಾಲಿಗೆ ಮೂರು ಮೂರ್ತಿಗಳ ಒತ್ತನಿಗೆ ಮೂರು ಮಂದಿ ಮನೆಗೆ ಲೋಕದಲ್ಲಿ ಶಕ್ತಿಗಳು
ಕೊಟ್ಟಿದ್ದೇನೆ, ನೀವು ಬಹಳಷ್ಟು ಕೊಟ್ಟಿದ್ದೀರಿ, ಅನುಗ್ರಹ ಇದೆ. ಸಂತೋಷ ಆಯಿತು. ಸರಿ. ಮನಮನೆ ಬಿಟ್ಟು ಅದೆಷ್ಟೋ ಸಮಯ ಕಳೆದು ಹೋಗಿದೆ. ಮತ್ತೆ ಅಮ್ಮ ಕರೆದದ್ದು ನಾನೇ ಹೇಳಬೇಕು ಮಗ ನೀನೊಂದು. ಕೇಳು ಮಗನೇ ಆದೇಶನ ನಿಲ್ಲು. ಅಮ್ಮ ಮಾತಾಡ್ಲಿಕ್ಕೆ ದೇವರೇ, ಹೊರಟು ನಿಂತಿದ್ದೆ. ಆ ಸಮಯದಲ್ಲಿ ಹಿಂದಿನಿಂದ ಒಂದು ಹೆಣ್ಣಿನ ಸ್ವರ ಯಾವುದಂತ ನೋಡಿದ್ರು ಬಿಳಿ ಚೀರ ಉಟ್ಟವರು ನಿಮ್ಮ ಜೊತೆಯಲ್ಲೇ ಇದ್ದವರು. ಇವರು ಯಾರು? ನನ್ನ ಮಡದಿ ಶಾರದೆ. ನಿಮ್ಮ ಹೆಂಡತಿ ಹೌದಪ್ಪ. ಎಂತದು? ಮಾತಿಗೆ ಹೇಳಿ ನಿನಗೆ ಮಾಯಮ್ಮ ನಮೋ ನಮಃ. ಶಿವಮೊಗ್ಗದಲ್ಲಿ ಕಂದ, ಈ ಹೊತ್ತಿನಲ್ಲಿ ನಿನಗೆ ಬೇಕು ಬೇಕಾದಂತಹ ವರವನ್ನು ನನ್ನ ಸ್ವಾಮಿಯ ಬಳಿ ಕೇಳಿದ್ದೀಯ. ಅಷ್ಟು ಕೊಟ್ಟಿದ್ದಾರೆ. ಅವರದ್ದು ಹೊಂದಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನೊಂದು ವರವನ್ನು ನೀನು ಕೇಳದೆ ನಾನು ಕೊಡ್ತಾ ಇದ್ದೆ. ನಿನಗೆ ಬೇಕಾದಾಗ ಒಂದು ಅಮ್ಮ, ಈಗ ಉಚಿತ. ಕೊಡುವಂತದ್ದನ್ನು ಆದಷ್ಟು ಬೇಗ ಕೊಡ್ತೀನಿ. ಕೊಡುತ್ತೇನೆ, ಅವಸರದಲ್ಲಿ ಸರಿಯಾಗಿ ಆಲಿಸಬೇಕು. ನೀನು ಕೊಡುವಂತಹ ಇದು ಮಂತ್ರೋಚ್ಚಾರಣ ಮಂತ್ರವನ್ನು ನಾನು ಒದಗಿಸ್ತೇನೆ. ಯಾವುದು? ಗಾಯತ್ರಿ ಮಂತ್ರ. ನಾನೇನಾದ್ರೂ ದೊಡ್ಡ ಖರ್ಚು ಕೊಡ್ತೀರಂತ ಆಸೆ ಪಟ್ಟರಮ್ಮ. ನೀವು ಕೊಡುವುದೇನು? ಗಾಯತ್ರಿ ಮಂತ್ರ ಈ ಮಂತಿನ ತಂತ್ರದಿಂದ ನನಗೇನು ಲಾಭ? ಉಪಯೋಗ ಉಂಟು. ಹಾ. ನಿನ್ನ ದೇಹ ವರ್ಚಸ್ಸು, ಹಾ. ಆತ್ಮ ವರ್ಚಸ್ಸು, ಹಾ. ಅಷ್ಟು ಮಾತ್ರವಲ್ಲದೆ ಹಾ. ಅಮರತ್ವವೇ ಪ್ರಾಪ್ತಿಯಾಗುತ್ತದೆ ನಿನಗಿದ್ರಲ್ಲಿ. ಹೌದೇ? ಹೌದು. ಗಾಯತ್ರಿ ಮಂತ್ರ. ಇದನ್ನು ತ್ರಿಕಂಧ್ಯ ಸಾಲಗಳನ್ನು ಪಠಿಸಬೇಕು ನೀನು. ಹಾ. ಇದನ್ನು ಒಂದು ವೇಳೆ ಹಾ. ನೀನು ಅಮ್ಮ 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 ಏನು? ಇದು ಗಾಯತ್ರಿ ಮಂತ್ರ ಅಂತ ನಾನು ನಿನಗೆ ಹೇಳಿದೆ. ಬೋಧಿಸಬೇಕು. ಹಾ, ಹೇಳಿ. ಅಮ್ಮ, ಒಂದು ರಸ. ಹಾ. ಸತ್ಯಕ್ಕೆ ನಾನೊಬ್ಬ ರಾಜಕಾರಣಿ. ಹೌದು. ರಾಜಕಾರಣಿಗಳಾದವರು ಯಾವತ್ತೂ ಅರಮನೆಯಲ್ಲಿ ಅಂದ್ರೆ ಮನೆಯಲ್ಲೇ ಇರುವುದಿಲ್ಲ. ಹೆಂಡತಿ ಮಕ್ಕಳ ಮುಖ ನೋಡುವ ಭಾಗ್ಯವ ಅವರಿಗೆ ಇರುವುದಿಲ್ಲ. ಯಾವಾಗ ನೋಡಿದ್ರು ಸುರಿಗಾಟದಲ್ಲೇ ಇರು. ಆಹಾ. ಯಾವ ಜಾತಿಗೆ ಸೇರಲ್ಪಟ್ಟವನು ನಾವು. ಯಾಕೆ ಒಂದು ಊರಿನ ಅರಸ ಅರಮನೆಯಲ್ಲೇ ಇರುವುದಕ್ಕಾಗುವುದಿಲ್ಲ. ನೀವು ಹೇಳಿದಂತ ಗಾಯತ್ರಿ ಮಂತ್ರ 100 ಹೊತ್ತು ನಾನು ಜಪಿಸಬೇಕು. ಒಂದು ವೇಳೆ ಅಪ್ಪಿ ತಪ್ಪಿ 100ರ ಬದಲಿಗೆ 2 ಹೊತ್ತಾದ್ರೆ ಒಂದು ವೇಳೆ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದನ್ನು ನಿಲ್ಲಿಸಿದಂತಾದರೆ ಹಾ. ಆ ಮಂತ್ರವೇ ಮೈ ತೋರಿದು ಬಂದು ನಿನ್ನ ಬದುಕಿಗೆ ಕಾರಣವಾದೀತು. ಎಚ್ಚರಿಕೆ.